ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಪೀಠಂ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡಪೂರು ಮಠ ಉಪ್ಪಳ ಮತ್ತು ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಓಂಕಾಲಜಿ ಸಮುದಾಯ ದಂತ ವಿಭಾಗ ಎನಪೋಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಎನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇದರ ಸಹಯೋಗದಲ್ಲಿ ಕೊಂಡಪೂರು ಮಠದ ವಿಂಶತಿ ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರ ಉಚಿತ ಆರೋಗ್ಯ ಯೋಗಕ್ಷೇಮ ಕಾರ್ಯಕ್ರಮ ಮತ್ತು ಉಚಿತ ದಂತ ಚಿಕಿತ್ಸಾ ಶಿಬಿರ ಹಾಗೂ ಮಾಹಿತಿ ಶಿಬಿರ ದಿನಾಂಕ 16/7/2023 ಆದಿತ್ಯವಾರ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡಪೂರು ಮಠ ಉಪ್ಪಳ ಇಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಇವರು ಅತಿಥಿಗಳ ಸಮ್ಮುಖದಲ್ಲಿ ನಡೆಸಿ ಕೊಂಡಪೂರು ಮಠ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿರುತ್ತದೆ ಎಂದರು. ಇವತ್ತಿನ ಈ ಬೆಳಿಗ್ಗೆ ಒಳ್ಳೆ ಸಮಯದಲ್ಲಿ ನಾವು ಒಳ್ಳೆಯ ಕಾರ್ಯಕ್ಕೆ ಶುಭಾರಂಭ ಮಾಡ್ತಾ ಇದ್ದೇವೆ. ಆಶ್ರಮದ್ದು ಈ ಆಶ್ರಮ ಇರುವಂಥದ್ದು ನಮ್ಮದೇ ಆದ ಆಶ್ರಮ. ನಾನು ಹಲವಾರು ವರ್ಷಗಳಿಂದ ಇಲ್ಲಿ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಸ್ವಲ್ಪ ಹೆಚ್ಚಾಗಿ ಇನ್ವಾಲ್ವ್ಮೆಂಟ್ ಅಂದರೆ ಭಾಗವಹಿಸ್ತಾ ಇದ್ದೇನೆ. ಕೆಲವು ಕಾರ್ಯಕ್ರಮಗಳಿಗೆಲ್ಲ ನನ್ನನ್ನು ಕರೀತಾ ಇದ್ದಾರೆ. ಸೊ ಇವತ್ತಿದ್ದು ಒಂದು ಬಹಳ ಒಳ್ಳೆಯಂಥ ಒಂದು ಕಾರ್ಯಕ್ರಮ. ಹೆಲ್ತ್, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಹೆಲ್ತ್ ಈಸ್ ವೆಲ್ತ್. ಎಷ್ಟೇ ದೊಡ್ಡ ವೆಲ್ತಿ ಪರ್ಸನ್ ಆದರೂ ಆರೋಗ್ಯ ಹಾಳಾದರೆ ಏನಿಲ್ಲ. ಅಂಬಾನಿ ಲಕ್ಷ ಕೋಟಿಯ ಧನಿಕರಾದರೂ ಕೊನೆಗೆ ಬಂದದ್ದು ಅದು ಪ್ಯಾರಾಲಿಸಿಸ್ ಆಗಿ ಬೆಡ್ ರಿಟರ್ನ್ ಆಗಿ ಅವರು ಎಷ್ಟೇ ದೊಡ್ಡ ಶ್ರೀಮಂತರಾದರೂ ಅವ್ರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ದಟ್ ಈಸ್ ವೈ ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವು ಸರ್ವಪ್ರಥಮವಾಗಿ ಮನುಷ್ಯನಿಗೆ ಬೇಕಾಗಿರುವುದು ಆರೋಗ್ಯ. ನಾನು ಇತ್ತೀಚೆಗೆ ಬೇಡುವುದು ಅಷ್ಟೇ, ಭಗವಂತನಲ್ಲಿ ಬೇಡುವುದಂದರೆ ಆರೋಗ್ಯ ಕೊಡಿ, ಬಾಕಿದದ್ದು ಸ್ವಲ್ಪ ಕೊಟ್ಟಿದ್ದೀವಿ ಸಾಕು. ಆರೋಗ್ಯ ಒಂದಿದ್ದರೆ ಮುಖ್ಯವಾಗಿ ನಮ್ಮ ಇಡೀ ವಯಸ್ಸು ಜಾಸ್ತಿ ಆಗ್ತಾ ಹೋಗುವಾಗ ಆರೋಗ್ಯ ಬಹಳ ಮುಖ್ಯ. ಈಗ ಸಣ್ಣ ಪ್ರಾಯದಲ್ಲೂ ಆಗ್ತದೆ, ಪ್ರಾಯ ಅಂತ ಇಲ್ಲ ಆರೋಗ್ಯಕ್ಕೆ. ಸೊ ಅದರಲ್ಲಿ ಇವತ್ತು ವಿಶೇಷವಾದ ಒಂದು ಈ ಕಾರ್ಯಕ್ರಮ ಅಂದರೆ ಒಂದು ಕ್ಯಾನ್ಸರಿಗೆ ಸಂಬಂಧಪಟ್ಟ ಮತ್ತು ಡೆಂಟಲ್ ಡಾಕ್ಟರಲ್ಲಿ ತಿಳ್ಕೊಂಡಿದ್ದೇನೆ. ಇಟ್ಸ್ ಸ್ಪೆಷಲೈಸ್ಡ್ 2 ಡಿವಿಷನ್ ಇದೆ. ಒನ್ ಈಸ್ ಕ್ಯಾನ್ಸರ್ ಡಿಟೆಕ್ಷನ್ ವಿಚ್ ಈಸ್ ಆ್ಯಕ್ಚುಲಿ ಕಿಲ್ಲರ್ ಡಿಸೀಸ್. ಅತ್ಯಂತ ಇಡೀ ಪ್ರಪಂಚಕ್ಕೆ ಅತ್ಯಂತ ಒಂದು ಶಾಪಗ್ರಸ್ತವಾದ ಒಂದು ರೋಗ ಅಂದರೆ ಅದು ಕ್ಯಾನ್ಸರ್. ಡಾಕ್ಟರ್ ರಾಜೇಶ್ ಕೃಷ್ಣ ಮುಖ್ಯಸ್ಥರು ವೈದ್ಯಕೀಯ ಓಂಕಾಲಜಿ ವಿಭಾಗ ಮತ್ತು ಡಾಕ್ಟರ್ ಅನುಷಾ ಹೆಗ್ಡೆ ಸಹಾಯಕ ಪ್ರಾಧ್ಯಾಪಕರು ಶಿಶು ರಕ್ತ ವಿಜ್ಞಾನ ಓಂಕಾಲಜಿ ಇವರು ಆರೋಗ್ಯದ ಮಾಹಿತಿ ನೀಡಿದ್ರು. ನಿಮ್ಮ ಮುಂದೆ ಒಂದು ಕ್ಯಾನ್ಸರ್ ಸಂಬಂಧಿ ದೃಷ್ಟಾಂತವನ್ನ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲರೂ ಯುವರಾಜ್ ಸಿಂಗ್ ಬಗ್ಗೆ ಕೇಳಿರಲೇಬೇಕು. ಭಾರತೀಯ ಕ್ರಿಕೆಟ್ ರಂಗ ಕಂಡ ಒಂದು ಅತ್ಯುತ್ತಮ ಕ್ರಿಕೆಟ್ ಆಟಗಾರ ಅವರು ತಮ್ಮ ವೃತ್ತಿ ಜೀವನದ ಪರಾಕಾಷ್ಠೆಯಲ್ಲಿ ಇರ್ಬೇಕಾದ್ರೆ ಅವರಿಗೆ ಮೀಡಿಯಾಸ್ಟೈನಲ್ ಸೆಮೆನೋಮಾ ಅನ್ನುವ ಒಂದು ಕ್ಯಾನ್ಸರ್ನ ಡಿಟೆಕ್ಷನ್ ಆಯಿತು. ಅಂದ್ರೆ ಅವರಿಗೆ ಕ್ಯಾನ್ಸರ್ ರೋಗ ಬಂತು. ಅವರು ಆವಾಗ ಮೈದಾನದಲ್ಲಿ ಆಕ್ಟಿವ್ ಆಗಿ ಆಟ ಆಡ್ತಾ ಇದ್ರು, ಎಲ್ಲಾ ಪಂದ್ಯಗಳಲ್ಲಿ ಭಾಗವಹಿಸ್ತಾ ಇದ್ರು. ಅವರು ಕ್ಯಾನ್ಸರ್ ಬಂತು ಅಂತ ಸುಮ್ಮನೆ ಕೈಕಟ್ಟಿ ಕೂರ್ಲಿಲ್ಲ. ಅದಕ್ಕೆ ಅನುಗುಣವಾದಂತಹ ಚಿಕಿತ್ಸೆಯನ್ನ ತಗೊಂಡ್ರು, ವಿಶ್ರಾಂತಿಯನ್ನ ತಗೊಂಡ್ರು. ವರ್ಷಗಳ ಕಾಲ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಮತ್ತೆ ಮೈದಾನಕ್ಕಿಳಿದು ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಪರವಾಗಿ ಆಟ ಆಡಿದ್ರು, ನಮ್ಮೆಲ್ಲರನ್ನ ರಂಜಿಸಿದ್ರು. ಅವರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ್ಮೇಲೆ ಅವರು ಆಡಿದ ಆಟಗಳು 6 balls 6 ಅದೆಲ್ಲ ನಮ್ಗೆಲ್ಲ ನೆನಪೇ ಇದೆ. ಸೊ ಈ ಯಶೋಗಾಥೆಯನ್ನ ನಾನು ಯಾಕೆ ಹೇಳಿದೆ ಅಂದ್ರೆ ಈ ತರ ಕ್ಯಾನ್ಸರ್ ಸರ್ವೈವರ್ಸ್ ಅಂದ್ರೆ ಕ್ಯಾನ್ಸರ್ನ ರೋಗವನ್ನ ಗೆದ್ದು ಬಂದವರ ತುಂಬಾ ಕಥೆಗಳು ನಿಮ್ಮೆಲ್ಲರ ಮುಂದೆ ನಾವು ದಿನನಿತ್ಯ ಕೇಳ್ತಾ ಇರ್ತೇವೆ. ನಾವೆಲ್ಲ ಈಗ 21ನೇ ಶತಮಾನದಲ್ಲಿ ಇದ್ದೇವೆ. 2 ದಶಕಗಳ ಮುಂಚೆ ಕೇಳಿದ್ರೆ ಕ್ಯಾನ್ಸರ್ ಅಂದ್ರೆ ಸಾವು, ಕ್ಯಾನ್ಸರ್ ಅಂದ್ರೆ ಮರಣ ಅನ್ನುವ ಒಂದು ಅನ್ವರ್ಥ ಇತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ನಿಮ್ಮ ಊರಲ್ಲಿ ಕೂಡ ಅಂತಾರಾಷ್ಟ್ರೀಯ ಗುಣಮಟ್ಟದ ಟ್ರೀಟ್ಮೆಂಟ್ ಅಂದ್ರೆ ಚಿಕಿತ್ಸಾ ಸೌಲಭ್ಯಗಳು ಕಡಿಮೆ ದರದಲ್ಲಿ ನಮಗೆ ದೊರಕ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ನಮ್ಮ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಓಂಕಾಲಜಿ ಸಂಸ್ಥೆ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೌಲಭ್ಯಗಳು ಕೂಡ ಕಡಿಮೆ ದರದಲ್ಲಿ ನಮಗೆ ದೊರಕುತ್ತೆ.
ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಮೋನಪ್ಪ ಭಂಡಾರಿಯವರು ಅಧ್ಯಕ್ಷೀಯ ಮಾತಿನಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಆಶ್ರಮ ನಡೆಸುತ್ತಿರುವ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಬೇಕೆಂದು ಮನವಿ ಮಾಡಿದರು. ಕೊನೆಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಶ್ರೀಗಳ ಆಶೀರ್ವಚನದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. 100ಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಬಂದ ಶಿಬಿರಾರ್ಥಿಗಳು ಆರೋಗ್ಯ ತಪಾಸಣೆಗೆ ಇದ್ದು ವೈದ್ಯರಿಂದ ಮಾಹಿತಿ ಪಡೆದುಕೊಂಡರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.